ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಅಜ್ಜರಕಾಡು ಗಾಂಧಿಕಟ್ಟೆಯಲ್ಲಿ ಜರುಗಿತು. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೂರ್ಮರಾವ್, ಶಾಸಕ ರಘುಪತಿ ಭಟ್, ಎಸ್ಪಿ ವಿಷ್ಣುವರ್ಧನ್, ನಗರಸಭಾ ಅಧ್ಯಕ್ಷೆ ಸುಮಿತ್ರಾ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ದೀಪ ಬೆಳಗಿಸುವ ಮೂಲಕ ಗಾಂಧಿ ಜಯಂತಿ ಆಚರಣೆಯನ್ನ ಉದ್ಘಾಟಿಸಲಾಯಿತು. ಜಿಲ್ಲಾಧಿಕಾರಿ ಕೂರ್ಮರಾವ್ ಮಾತನಾಡಿ, ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಆಗಬೇಕು. ಆ ನಿಟ್ಟಿನಲ್ಲಿ ಆಂದೋಲನ ನಡೆಯುತ್ತಿದೆ. ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದರು. ಕಾರ್ಯಕ್ರಮಕ್ಕೂ ಮೊದಲು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಾನೂನು ಅರಿವು ನೆರವು ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ನ್ಯಾಯಾಲಯದ ಸಂಕೀರ್ಣದಿಂದ ಅಜ್ಜರಕಾಡು ಗಾಂಧಿಕಟ್ಟೆಯವರೆಗೆ ಜಾಥಾ ನಡೆಯಿತು. ನಾನು 2004ರಿಂದ ಶಾಸಕನಾಗಿದೆ, 2001ರಿಂದ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ IAS ಅಧಿಕಾರಿಗಳು ಸ್ವಚ್ಛ ಭಾರತದ ಅಭಿಯಾನ ಬಂದ ಮೇಲೆ ಇವತ್ತು ಪ್ರಾರಂಭ ಆದವು. ರಾಜ್ಯ ಮಟ್ಟದ ನಮ್ಮ ಜಿಲ್ಲೆಯನ್ನು, ಯಾಕಂದ್ರೆ ನಮ್ಮ ಭಾರತ ಸ್ವಚ್ಛ ಭಾರತ, ಅದೇ ರೀತಿ ನಮ್ಮ ಉಡುಪಿ ಕೂಡ ಸ್ವಚ್ಛ ಉಡುಪಿ ಆಗಬೇಕಂತ ಒಂದು ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಆಗಬೇಕಂದ್ರೆ ನಮ್ಮ ನಗರ ಉಡುಪಿ ನಗರ ಕೂಡ ಸ್ವಚ್ಛ ಉಡುಪಿ ನಗರ ಆಗಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ಮನೆ, ಪ್ರತಿಯೊಂದು ಪ್ರದೇಶ ಕೂಡ ಸ್ವಚ್ಛವಾಗಿ ಇರಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯನ್ನು ಒಂದು ಪ್ಲಾಸ್ಟಿಕ್ ಮುಕ್ತ ರೀತಿಯಲ್ಲಿ, ಅಂದ್ರೆ ಯಾವ ರೀತಿ ಪ್ಲಾಸ್ಟಿಕ್ ನಾವು ಬಳಕೆ ಮಾಡಬೇಕು, ಯಾವ ರೀತಿ ಸದ್ಬಳಕೆವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ವಿಶೇಷವಾದ ಒಂದು ಕ್ಯಾಂಪೇನ್ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಈ 31 ದಿವಸಗಳು ಕೂಡ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ರೀತಿಯಲ್ಲಿ ನಾವು ಒಂದು ಆಂದೋಲನ